ನಕಲಿ ಐಡಿ ನೀಡಿ ಆನ್ಲೈನ್ ಮಾರಾಟ ಸಂಸ್ಥೆಗೆ ವಂಚನೆ ಮಾಡ್ತಾ ಇದ್ದಂತಹ ಇಬ್ಬರು ಚಾಲಾಕಿ ವಂಚಕರನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ರಾಜಸ್ಥಾನದ ಮೂಲದ ರಾಜ್ಕುಮಾರ್ ಮೀನಾ 23 ವರ್ಷ ಹಾಗೂ ಸುಭಾಷ್ ಗುರ್ಜರ್ 27 ವರ್ಷ ಎಂಬಿಬ್ಬರು ಸದ್ಯ ಮಂಗಳೂರಿನ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಅಮೆಜಾನ್ ಮೂಲಕ ಸೋನಿ ಕ್ಯಾಮೆರಾ ಆರ್ಡರ್ ಮಾಡಿದ್ದ ಆರೋಪಿಗಳು ಡೆಲಿವರಿ ಹುಡುಗನನ್ನ ಯಾಮಾರಿಸಿದ್ದಾರೆ. ಅಮಿತ್ ಎಂಬ ಹೆಸರಿನಲ್ಲಿ ಆರ್ಡರ್ ಮಾಡಿದ್ದು ಆರ್ಡರ್ ಪಡೆಯುವ ವೇಳೆ OTP ನೀಡುವ ಸಂದರ್ಭ ಓರ್ವ ಡೆಲಿವರಿ ಹುಡುಗನ ಜೊತೆ ಮಾತುಕತೆಯಲ್ಲಿ ಇರುವಾಗಲೇ ಮತ್ತೋರ್ವ ಬಾಕ್ಸ್ ಬದಲಾಯಿಸಿದ್ದಾನೆ. ಬಳಿಕ OTP ಮ್ಯಾಚ್ ಆಗ್ತಾ ಇಲ್ಲ, ನಾಳೆ ಬಾ ಎಂದು ಡೆಲಿವರಿ ಹುಡುಗನನ್ನ ವಾಪಸ್ ಕಳುಹಿಸಿದ್ದಾರೆ. ಆದರೆ ಬಳಿಕ ಆರ್ಡರ್ ಕ್ಯಾನ್ಸಲ್ ಮಾಡಿದ್ದ ಕಾರಣ ಅನುಮಾನ ಬಂದು ಬಾಕ್ಸ್ ಪರಿಶೀಲಿಸಿದಾಗ ಬಾಕ್ಸ್ನ ಸ್ಟಿಕ್ಕರ್ಗಳು ಬದಲಾಯಿಸಿದ್ದು ಗೊತ್ತಾಗಿದೆ. ಈ ಬಗ್ಗೆ ಉರ್ವ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ ತನಿಖೆ ಆರಂಭಿಸಲಾಗಿತ್ತು. ಆರೋಪಿಗಳು ನೀಡಿದ ಅಡ್ರೆಸ್ ನಕಲಿಯಾಗಿದ್ದು ಅವರು ಡೆಲಿವರಿ ಪಡೆದ ಸ್ಥಳದ CCTV ಪರಿಶೀಲಿಸಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಈ ವೇಳೆ ಓರ್ವ ಆರೋಪಿಯನ್ನ ವಿಮಾನ ನಿಲ್ದಾಣದಲ್ಲೂ ಕೂಡ ಮತ್ತೊಬ್ಬ ಆರೋಪಿಯನ್ನ ಸೇಲಂನಿಂದ ಬಂಧಿಸಿದ್ದಾರೆ. ಆರೋಪಿಗಳು ದೇಶದ ನಾನಾ ರಾಜ್ಯದಲ್ಲಿ ಈ ರೀತಿಯಾಗಿ ಅನೇಕ ವಂಚನೆ ನಡೆಸಿರುವುದು ಬೆಳಕಿಗೆ ಬಂದಿದೆ. ಆರೋಪಿಗಳಿಂದ ಮಾರಾಟ ಮಾಡಿದ ವಸ್ತುವಿನಿಂದ ಸಂಗ್ರಹಿಸಿದ್ದ ಸುಮಾರು 11.45 ಲಕ್ಷ ರೂಪಾಯಿಯನ್ನ ವಶಪಡಿಸಿಕೊಂಡಿದ್ದಾರೆ.